ಸೇರಿಕೊಂಡು ಆ ಗುರುಗಳನ್ನು ಮುಂದಿಟ್ಟುಕೊಂಡು ಆ ಅರ್ಚಕ ವರ್ಗದವರು, ಅದೇ ರೀತಿಯಾಗಿ ಆ ಉಪಾಧಿ ವರ್ಗದವರು, ಊರಿನ ಗ್ರಾಮಸ್ಥರು, ಅದೇ ರೀತಿಯಾಗಿ ಭಕ್ತರು ಭಕ್ತಿಯಿಂದ ಶ್ರದ್ಧೆಯಿಂದ ಆ ವಿಷ್ಣುಮೂರ್ತಿ ದೇವರಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಆ ವಿಷ್ಣುಮೂರ್ತಿ ದೇವರ ಮಹಾರಥೋತ್ಸವ ಅದರ ಅಂಗಭೂತವಾಗಿ ಆ ಬಲಿ ಹೊರಟು ದೇವರು ರಥಾರೋಹಣ ಮಾಡಲಿಕ್ಕಿದ್ದಾರೆ. ಆ ರಥಾರೋಹಣದ ಮುಹೂರ್ತವನ್ನು ಸುಮುಹೂರ್ತ ಮಾಡಿಬಿಟ್ಟು ಆ ದೇವರು ರಥಾರೂಢರಾಗಿ ಬರತಕ್ಕಂತಹ ಗ್ರಾಮ ರಾಷ್ಟ್ರಕ್ಕೆ ಬರತಕ್ಕಂತಹ ಯಾವುದೇ ವಿಧವಾದಂತಹ ಅರಿಷ್ಟ ದೋಷಗಳಿದ್ರು ಅದೆಲ್ಲ ನಿವಾರಣೆ ಮಾಡಿಕೊಟ್ಟು ಎಲ್ಲರಿಗೂ ಅವರವರ ಮನೋಭೀಷ್ಟವನ್ನು ಅನುಗ್ರಹ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಆ ವಿಷ್ಣುಮೂರ್ತಿ ದೇವರ ದಿವ್ಯ ಚರಣಾರೂಢದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ವಿಷ್ಣುಮೂರ್ತಿ ಮಹಾ ಪ್ರಾರ್ಥನಾ ಸಮರ್ಪಯಾಮಿ. ಗೋವಿಂದ ಗೋವಿಂದ.